20ನೇ ಸಾಲಿನ ಪ್ರಶಸ್ತಿ ಪ್ರದಾನದ ಪತ್ರಿಕೋಷ್ಠಿಗೆ ತಾವೆಲ್ಲ ಬಂದಿದ್ದೀವಿ. ನಮ್ಮನ್ನೆಲ್ಲರೂ ಕೂಡ ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಈ ಪತ್ರಿಕೋತ್ಸವವನ್ನು ನಮ್ಮೊಟ್ಟಿಗೆ ನಡೆಸಿಕೊಳ್ಳುವವರು ನಮ್ಮ ಪುತ್ತೂರು ಸಹಾಯಕ ಆಯುಕ್ತರಾದ ಸ್ಟೆಲ್ಲಾ ವರ್ಗೀಸ್ ಮೇಡಮ್ ಅವರು ತಮ್ಮ ಕೂಡ ಪ್ರೀತಿಯ ಸ್ವಾಗತವನ್ನು. ಹಾಗೆ ಪ್ರಶಸ್ತಿ ಆಯ್ಕೆ ಸಮಿತಿ ವತಿಯಿಂದ ಜೊತೆ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಒಂದು ಮೀಟಿಂಗ್ ನಡೀತಾ ಇರೋದರಿಂದ ಒಂದು 20 ನಿಮಿಷ ಲೇಟ್ ಆಗಿದೆ ನನ್ನ ಕಡೆಯಿಂದ. ಎರಡನೇದು, ನಾವು 23 ಸೆಪ್ಟೆಂಬರ್ ಒಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ಅದರಲ್ಲಿ ಒಂದು ಆಯ್ಕೆ ಸಮಿತಿ ರಚನೆ ಮಾಡಿದ್ದೀವಿ ಬಾಲ್ವನ ಪ್ರಶಸ್ತಿಗಾಗಿ. ಸೊ ಸಭೆಯ ನಿರ್ಣಯದಂತೆ ಇಬ್ಬರು 2024ನೇ ಸಾಲಿನ ಮತ್ತು 2025ನೇ ಸಾಲಿಗೆ ಸೇರಿದಂತೆ ಇಬ್ಬರು ಸಾಧಕರನ್ನು ಸಾಹಿತ್ಯ ಕ್ಷೇತ್ರದಿಂದ 2024ನೇ ಸಾಲು ಡಾಕ್ಟರ್ BA ವಿವೇಕ್ ರಾಯ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತು 2025ನೇ ಸಾಲಿಗೆ ಶಿಕ್ಷಣ ಕ್ಷೇತ್ರದಿಂದ ಡಾಕ್ಟರ್ N ಸುಕುಮಾರ್ ಗೌಡ ಇವರಿಗೆ ಆಯ್ಕೆ ಮಾಡಲಾಗಿದೆ. ಸೊ ಅಕ್ಟೋಬರ್ 10ರಂದು ಬೆಳಗ್ಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 9:30ಯಿಂದ ಸಾಯಂಕಾಲ 8:30 ತನಕ ಕಾರ್ಯಕ್ರಮ ಇದೆ. ಸೊ ವಿವಿಧ ಕ್ಷೇತ್ರದ ಕಾರ್ಯಕ್ರಮಗಳು ನಾವು 9:30ಯಿಂದ ಸಾಯಂಕಾಲ 8:30 ತನಕ ಬೇರೆ ಬೇರೆ ಪ್ರೋಗ್ರಾಮ್ಸ್ ಆಯೋಜಿಸಲಿಕ್ಕೆ ಪ್ಲ್ಯಾನ್ ಮಾಡಲಾಗಿದೆ. ಇದು ಬಿಟ್ಟು ಪ್ರೋಗ್ರಾಮ್ ಡೀಟೇಲ್ಸ್ ಏನಿದೆ, ಬೆಳಗ್ಗೆ 9:30ಯಿಂದ 8:30 ತನಕ ಏನೇನು ಕಾರ್ಯಕ್ರಮ ನಡೆಯುತ್ತೆ ಅಂತ ರಮೇಶ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ರಮೇಶ್ ಅವರೇ ಅದು ಬ್ರೀಫಾಗಿ ಹೇಳಿಬಿಡಿ ಏನೇನಿದೆ ಅಂತ. ಬೆಳಿಗ್ಗೆ 9ರಿಂದ 10:30 ತನಕ ವಿಶ್ವಕಲಾ ನಿಕೇತನ ಪದಳ್ಕ ಸುಳ್ಯ ಇವರಿಂದ ಕಾರಂತರಿಗೆ ನೃತ್ಯ ನಮನ ಕಾರ್ಯಕ್ರಮ ನಡೆಯಲಿದೆ. 10 ಗಂಟೆಗೆ ಸರಿಯಾಗಿ ಬಾಲವನದ ಮುಖ್ಯ ದ್ವಾರದಿಂದ ಅತಿಥಿಗಳನ್ನು ಬ್ಯಾಂಡ್ ಮತ್ತು ವಿವಿಧ ಶಾಲೆಗಳ ಬ್ಯಾಂಡ್ ಸೆಟ್ನೊಂದಿಗೆ ಅವರನ್ನು ಸ್ವಾಗತಿಸಲಾಗುವುದು. ಅನಂತರ ಕಾರಂತರ ಪ್ರತಿಮೆಗೆ ಮಾಲಾರ್ಪಣೆ, ಕಾರಂತರ ಮನೆಯಲ್ಲಿ ದೀಪ ಪ್ರಜ್ವಲನೆ, ಅದಾದ ನಂತರ ಕೊಂಬಿಟ್ಟು ಶಾಲಾ ಮಕ್ಕಳಿಂದ ಸ್ವಾಗತ ನೃತ್ಯ ನಡೀತದೆ. 11 ಗಂಟೆಗೆ ಸರಿಯಾಗಿ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತದೆ. ಪುತ್ತೂರಿನ ಸಂಗೀತ ಶಿಕ್ಷಕರು ನಾಡಗೀತೆ ತೆಗೆದು ಹಾಡ್ತಾರೆ. ಅನಂತರ ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಕಾರಂತ ಸ್ಮರಣೆಯನ್ನು ಕಾರಂತರ ತಂಗಿಯ ಮಗ ಸೋದರಳಿಯ ಎಂ ಶಾಂತರಾಮರಾವ್ ಪುತ್ತೂರಲ್ಲಿದ್ದವರು ವೃತ್ತಿಯಲ್ಲಿದ್ದಾರೆ, ಅವರು ಕಾರಂತ ಸ್ಮರಣೆಯನ್ನು ಮಾಡ್ತಾರೆ. ಅದಾದ ನಂತರ 24ರ ಪ್ರಶಸ್ತಿ ಸನ್ಮಾನ್ಯ BA ಪ್ರದಾನ ಮಾಡಿದ್ದೇವೆ. ಅನಂತರ ಸುಕುಮಾರ ಗೌಡರಿಗೆ ಹೀಗೆ ಮಧ್ಯಾಹ್ನ 1:30 ಗಂಟೆ ತನಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಅದಾದ ನಂತರ 3 ಗಂಟೆಯಿಂದ ಭಾಸ್ಕರ್ ಬಾರಿಯವರ ನೇತೃತ್ವದಲ್ಲಿ ಆಂಜನೇಯ ಮಹಿಳಾ ಯಕ್ಷಗಾನ ಕಲಾ ಸಂಘ ಇವರಿಂದ ಶ್ರೀ ರಾಮ ನಿರ್ಯಾಣ ಎನ್ನುವಂತಹ ಯಕ್ಷಗಾನ ತಾಳಮದ್ದಳೆ ನಡೀತದೆ. 5:30 ತನಕ ನಡೀತದೆ. 5:30ರಿಂದ 6:30 ಗಂಟೆಗೆ ಕಾರಂತರಿಗೆ ರಂಗನಮನ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನೀನಾಸಮಿನ ನಿವೃತ್ತ ಪ್ರಿನ್ಸಿಪಾಲ್ರು ಮತ್ತು ಈಗಿನ ಯಕ್ಷರಂಗಾಯಣದ ಅಧ್ಯಕ್ಷರಾದ ಶ್ರೀಯುತ BR ವೆಂಕಟರಮಣ ಅವರು ಕಾರಂತರಿಗೆ 20 ನಿಮಿಷಗಳ ಕಾರಂತರ ರಂಗಭೂಮಿಯ ಬಗ್ಗೆ ಮಾತಾಡ್ತಾರೆ. 7 ಗಂಟೆಗೆ ಸರಿಯಾಗಿ ಕಾರಂತರ ರಚನೆಯ ಸೋಮಿಯ ಸೌಭಾಗ್ಯ ಅನ್ನುವಂಥ ನಾಟಕ ನಡೀತದೆ. 8:30 ಗಂಟೆಗೆ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತದೆ. ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ನೀಡಲಾಗಿದೆ. ಅನಂತರ ಉಲ್ಲೇಖಿಸಬೇಕಾದಂತ ಹೇಳಿದರೆ ಕಾರಂತರ ಜ್ಞಾನಪೀಠ ಪ್ರಶಸ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡಲಾಗ್ತದೆ. ಆ ದಿನ ಅಲ್ಲಿ ಪತ್ರಿಕಾ ಪ್ರಕಟಣೆ ಇದ್ದ ಸಂಗತಿ ಏನಂತ ಹೇಳಿದರೆ, ಸುಕುಮಾರ ಗೌಡರ ಮಕ್ಕಳ ಮಂಟಪವನ್ನು ಉದ್ಘಾಟಿಸಿದವರು ಕಾರಂತ. ಅದೊಂದು ಮಾಹಿತಿಯಲ್ಲಿ ಬಿಟ್ಟು ಹೋಗಿದೆ. 1:15 ಗಂಟೆ. ಹೌದು, 7 ಗಂಟೆ ಶಾಲೆ 8 ಕಾಲಕ್ಕೆ ಮುಗಿದು ಯಕ್ಷರಂಗಾಯಣದ ನಡೆಸಿಕೊಡ್ತಾರೆ. ಈಗ ಮೇಡಮ್, ಸುಕುಮಾರ ಗೌಡರಿಗೆ ಭೂಮಿ ಪ್ರಶಸ್ತಿ ಪ್ರದಾನ ಮಾಡೋದು ಕಾರ್ಯಕ್ರಮ ಅವರು ಬರ್ತಾರೆ. ಅಲ್ಲ, ಬರುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಮತ್ತು ಇವರು ಮೊನ್ನೆ ಹೋಗಿದ್ದೆವು. ಹೌದು, ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಕೇಳಿಕೊಂಡಾಗ ಅವರು ನಡ್ಕೊಂಡು ಬಂದು ಒಂದು 20-25 ನಿಮಿಷ ಕೂತ್ಕೊಳ್ಳಿಕ್ಕೆ ನೋಡಿದ್ರು. ನೋಡೋಣ, ಅವರು ಈಗ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಬಂದರೆ ಶಬ್ದ ಅಂತ ಹೇಳಿ ಇಲ್ಲ,
ಇಲ್ಲ, ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಮತ್ತು ಮೊದಲಿಗೆ ನಾವು 4 ಜನರನ್ನು ವ್ಯವಸ್ಥೆ ಗಿರೀಶ್ ಮಾಡಿ ಮತ್ತು ಹಿಮಂಕರ ಮತ್ತು ಸುನೀತಾ ಮೇಡಮ್ ಅಂತ ಮತ್ತು ಅಲ್ಲಿ ಸುಧಾ ಅಂತ ಇದ್ದಾರೆ, ಅವರನ್ನು ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರಿ ಕಾರಲ್ಲಿ ಅವರನ್ನು ಕರ್ಕೊಂಡು ಬರುವ ವ್ಯವಸ್ಥೆ ಮಾಡಿ ಕಾರ್ಯಕ್ರಮ. ಮೆರವಣಿಗೆ ಮುಖ್ಯ ದ್ವಾರದಿಂದ. ಹೌದು, ಅಲ್ಲ ಬಾಲವನದ ಸಾಯಂಕಾಲನ? ಹಾಂ ಹಾಂ, ಇಡೀ ಪುತ್ತೂರು ಭಾಗವಹಿಸ್. ಯಾವ ವರ್ಷದಲ್ಲಿ? ಹಾಂ ಹಾಂ, ಯಾವಾಗದು? ಬೇರೆ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ಹೌದಾ? ಅದು ಬೇರೆ ಯಾವುದೋ ಕಾರ್ಯಕ್ರಮ ಇತ್ತಂತ ಹೇಳ್ತಿದ್ದಾರೆ, ಇದರಲ್ಲಿ ಅಲ್ಲ. ಈ ಪ್ರೆಸ್ ನೋಟ್ ಎಲ್ರಿಗೂ ಸಿಕ್ಕಿದೆ ನಾನು ಅನ್ಕೋತಾ ಇದ್ದೀನಿ. ಸುದ್ದಿಯನ್ನು ಪ್ರಕಟಣೆ ಮಾಡಿ ಮತ್ತು ಜಾಸ್ತಿ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ, ಮತ್ತು ಕಾರ್ಯಕ್ರಮಗಳು ಭಾಳಷ್ಟು ದಿನದಿಂದ ಏನೂ ನಡೆದಿಲ್ಲ ಬಾಲ್ವನದಲ್ಲಿ. ಸೊ ಇದರಿಂದ ನಾವು ಸ್ಟಾರ್ಟ್ ಮಾಡೋಣ, ಒಳ್ಳೆ ರೀತಿಯಲ್ಲಿ ಎಲ್ಲರೂ ಬರಲಿ. ಅದಕ್ಕೆ ತಮ್ಮ ಕೋಪರೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರೋಗ್ರಾಮ್ದು ಏನು ಡೀಟೇಲ್ಸ್ ಇದೆ ಮಾಹಿತಿ ಒಳ್ಳೆ ರೀತಿಯಲ್ಲಿ ಜನರಿಗೆ ರೀಚ್ ಆಗಲಿ. ಸೊ ಈ ಅಕ್ಟೋಬರ್ 10 ಪ್ರೋಗ್ರಾಮ್, ಲೆಟ್ ಇಸ್ ಆಲ್ ವರ್ಕ್ ಟುಗೆದರ್ ಟು ಮೇಕ್ ಇಟ್ ಅ ಗ್ರೇಟ್ ಇವೆಂಟ್. ಹಾಂ, ನಾವೀಗ 8 ಕಾಲೇಜಸ್ಗೆ 7 ಕಾಲೇಜಸ್ಗೆ ನಾವು ಈಗಾಗಲೇ ಪತ್ರ ಬರೆದಾಗಿದೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಪ್ರೈವೇಟ್ ಕಾಲೇಜಸ್ ಎರಡೂ ಸೇರಿ ಡಿಗ್ರಿ ಕರೆದಿದ್ದೀವಿ. ಮಾಡೋಣ. ಈಗ ಸ್ವಚ್ಛತೆ ಅಂತರೂ ಇದ್ದೇ ಇರ್ತದೆ ಈಗ ಪ್ರೋಗ್ರಾಮ್ಗೆ, ಬಟ್ ಅದಾದಮೇಲೆ ನಾವು ಒಂದು ವ್ಯವಸ್ಥೆ ಮಾಡಬೇಕು. ಅದು ಮಾನ್ಯ ಶಾಸಕರು ಹೇಳ್ದಂಗೆ ಒಂದು ಸಮಿತಿ ರಚನೆ ಆಗ್ತಾ ಇದೆ, ಅದು 10-15 ದಿವಸದೊಳಗಡೆ ಆಗ್ತದೆ ಅಂತ ಅವ್ರು ಹೇಳಿರೋದು. ಸೊ ಅದಾದಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಂ, ಹೌದು. ಇಲ್ಲಿ ಇಶ್ಯೂ ಏನಾಗಿದೆ ಅಂದರೆ, ಭಾಳಷ್ಟು ಸಮಿತಿಗಳಾಗಲಿ ಟ್ರಸ್ಟ್ ಆಗಲಿ ಮಾಡಬೇಕಂತ ಡೈರೆಕ್ಷನ್ಸ್ ಬೇರೆ ಬೇರೆ ಸಾಲಿನಲ್ಲಿ ಬಂದಿದೆ, ಬಟ್ ಯಾವುದೂ ಅನುಷ್ಠಾನ ಆಗಿಲ್ಲ. ಸೊ ಅದು ಈಗ ಸಮಿತಿ ಬಂದ ಮೇಲೆ ಅದೆಲ್ಲ ಸರಿ ಆಗುತ್ತೆ. ಅಲ್ಲಿ ಇರೋರು ಕೂಡ ಕಡಿಮೆನೆ. ನಾವು ನೋಡೋಣ, ನಾವು ಅದು ವಿಲ್ ವರ್ಕ್ ಆನ್ ಇಟ್. ಅದು ಸ್ವಚ್ಛತೆಗೋಸ್ಕರ ನಾವು ಒಂದು ಇದು ಮಾಡ್ತೀವಿ. ಹಾಂ, ಹೌದು. ನಾನು ವಿಸಿಟ್ ಮಾಡಿದ್ದೀನಲ್ಲಿ, ಅಲ್ಲಿ ಕೂಡ ನಾವು ಎಸ್ಟಿಮೇಟ್ಸ್ ಎಲ್ಲ ತಗೊಂಡು ಪ್ಲ್ಯಾನ್ ರೆಡಿ ಇದೆ. ಬಟ್ ಒಂದು ಸಮಿತಿ ಇಲ್ಲದೆ ಇರೋದು, ಸಮಿತಿ ಕರೆಕ್ಟಾಗಿ ಫಂಕ್ಷನಿಂಗ್ ಸಮಿತಿ ಇಲ್ಲದೆ ಇರೋದಕ್ಕೆ ಭಾಳಷ್ಟು ಪೆಂಡಿಂಗ್ ಇದೆ. ಅದು ಈಗ ಕ್ಲೋಸ್ ಮಾಡಿದ್ದಾರೆ. ಇದು ಹಾಕಿದ್ದೀರಲ್ಲ ನೀವು, ಅಪಾಯಕಾರಿ ಇರೋದೆಲ್ಲ ಸೀಲ್ ಮಾಡಿಟ್ಟಿದ್ದಾರೆ. ಗೊತ್ತಿದೆ, ಒಂದು ಇನ್ಸಿಡೆಂಟ್ ಕೂಡ ಆಗಿತ್ತು. ಸೊ ಅದಾದಮೇಲೆ ಅದು ನೋಡಿಕೊಂಡು ಕರೆಕ್ಟಾಗಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಅದೇ ಆ್ಯಕ್ಚುಲಿ ಇದು ಮೈನರ್ ರಿಪೇರ್ಸಿಗೆ ಏನು ಬೇಕಲ್ಲಿ, ಕ್ಲೀನ್ಲಿನೆಸ್ಸಿಗೆ ಏನು ಬೇಕು, ಮತ್ತು ಆಟದ್ದು ಕೆಲವೊಂದು ಐಟಮ್ಸ್ ಏನಿದೆ ಅದಕ್ಕೆಲ್ಲ ಎಸ್ಟಿಮೇಟು ಪ್ಲ್ಯಾನು ಎಲ್ಲ ರೆಡಿ ಇದೆ. ಫಂಡ್ ಸ್ಪೆಂಡ್ ಮಾಡಬೇಕಂದ್ರೆ ನಮಗೆ ಒಂದು ಸಮಿತಿಯ ನೆಸೆಸಿಟಿ ಇದೆ. ಅದಿಲ್ಲದೇ ನಮಗೆ ಪ್ರತಿ ವರ್ಷ 8 ಲಕ್ಷ ಏನು ಬರ್ತಾ ಇದೆ ಅದು ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಬರ್ತಾ ಇರೋದು. ಅದು ಬಿಟ್ಟು ನಾನು ಲಾಸ್ಟ್ ಮೀಟಿಂಗಲ್ಲಿ ಕೂಡ ಹೇಳ್ದಂಗೆ ಕೆಲವೊಂದು ಡೆವಲಪ್ಮೆಂಟಿಗಾಗಿ ಫಂಡ್ ಬಂದಿದೆ, ಬಟ್ ಆ ಫಂಡ್ ಹೆಂಗೆ ಸ್ಪೆಂಡ್ ಮಾಡಬೇಕಂತ ಕೂಡ ಡೈರೆಕ್ಷನ್ ಇದೆ. ಸೊ ಈಗ ಈ ಸಾಲಿನಲ್ಲಿ ಈಗ ಸದ್ಯ ಈವರೆಗೂ ಒಂದು ಸಮ್ಮರ್ ಕ್ಯಾಂಪ್ ಒಂದೇ ನಡೆದಿರೋದು, ಅದು ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮ ಇಲ್ಲ. ಅಮೌಂಟ್ ಯಾವುದೂ ಸ್ಪೆಂಡ್ ಆಗಿಲ್ಲ, ಅಮೌಂಟ್ ಹಾಗೇ ಇದೆ. ಅದಕ್ಕೆ ನಾವು ಲಾಸ್ಟ್ ಮೀಟಿಂಗಲ್ಲಿ ಕೂಡ ತಿಂಗಳಿಗೆ ಒಂದೊಂದು ಪ್ರೋಗ್ರಾಮ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಸಮಿತಿ ಬಂದ ಮೇಲೆ ನಾವು ಪ್ರೋಗ್ರಾಮ್ಸ್ ಡಿಸೈಡ್ ಮಾಡೋಣ ಅಂತ ಸಭೆಯಲ್ಲಿ ಲಾಸ್ಟ್ ಟೈಮ್ ನಿರ್ಣಯ ಆಗಿರೋದ್ರಿಂದ
ಈಗ ಸದ್ಯ ನಾನು ಸಮಿತಿ ಬಂದಾದಮೇಲೆ ಮಾತಾಡಲಿಕ್ಕಾಗುತ್ತೆ ಏನೇನು ಪ್ರೋಗ್ರಾಮ್ಸ್ ಮಾಡ್ತೀವಂತ. ಆ ಫಂಡ್ ಬಂದಿರೋದು ಕರೆಕ್ಟ್ ರೀತಿಯಲ್ಲಿ ಸ್ಪೆಂಡ್ ಮಾಡಲಿಕ್ಕೋಸ್ಕರನೇ ನಾವು ತಿಂಗಳಿಗೆ ಒಂದೊಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದು. ಬಟ್ ಸಮಿತಿ 10-15 ದಿವಸ ಒಳಗಡೆ ಆಗ್ತಾ ಇರೋದ್ರಿಂದ ಅದು ಸಮಿತಿ ಬಂದು ಸ್ಟಾರ್ಟ್ ಮಾಡೋದೇ ಒಳ್ಳೆಯದು. ಯಾವುದು ಇಲ್ಲ, ನಾಡಿದ್ದು ಕಾರ್ಯಕ್ರಮ ಅದೇನಿದೆ ಅದು ಜಸ್ಟ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು. ಪ್ರತಿ ವರ್ಷ ಹೆಂಗೆ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಮಾಡ್ಬೋದು. ಇದೆ ಅದು ಡೀಟೇಲ್ಸ್ ಇದೆ, ಅದು ಅಕೌಂಟಲ್ಲಿ ಎಷ್ಟು ಅಮೌಂಟ್ ಅಂತಿದೆ. ಈ ವರ್ಷ ಅಂತೂ ಯಾವುದೂ ಸ್ಪೆಂಡ್ ಆಗಿಲ್ಲ, ಯಾವುದೇ ಕಾರ್ಯಕ್ರಮ ಮಾಡಿಲ್ಲಲ್ಲ, ಮಾಡಿಲ್ಲ. ಇಲ್ಲ, ಅದು ಈ ಫಂಡ್ ಬರೋದು ಹೇಗೆ ಅಂದರೆ ನಾವು ತಿಂಗಳಿಗೆ 1-2 ಪ್ರೋಗ್ರಾಮ್ ಮಾಡಬೇಕು, ಆ ಪ್ಲ್ಯಾನ್ ಇರಬೇಕು, ಆ ಪ್ರಕಾರ ಎಕ್ಸಿಕ್ಯೂಟ್ ಮಾಡಬೇಕು, ಪೇಮೆಂಟ್ ಆಗುತ್ತೆ. ಬಟ್ ಆ ಪ್ಲ್ಯಾನ್ ಈಗ ನಾವು ಇನ್ನೂ ಫೈನಲೈಸ್ ಆಗಬೇಕು. ಯಾವುದು ಓಕೆ, ಇಲ್ಲ ಈಗಲೂ ಕೂಡ ನಾವು ಪ್ಲ್ಯಾನ್ನ ರೆಡಿ ಮಾಡಿದ್ದೀವಿ. ಬಟ್ ಸಮಿತಿ ಬರ್ತಾ ಇರೋದ್ರಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಲಾಸ್ಟ್ ಮೀಟಿಂಗಲ್ಲಿ ಕೂಡ ಹೇಳುವಾಗ ತಿಂಗಳಿಗೆ 1 ಪ್ರೋಗ್ರಾಮ್ ಅಂತ ನಾವು ಡಿಸೈಡ್ ಮಾಡಿದ್ದೀವಿ, ಚಾಕ್ಔಟ್ ಮಾಡಿದ್ದೀವಿ. ಬಟ್ ಅದು ಈಗ ಸಮಿತಿ ಬರ್ತಾ ಇರೋದ್ರಿಂದ ಒಂದು 15 ದಿವಸ ಕಾಯೋದು ಬೆಟರ್. ಮತ್ತು ಈಗ ನಾವು ಒಂದು ಸ್ವಲ್ಪ ಜನ ಸೇರಿ ಮಾಡಿದ್ದೀವಿ, ಮತ್ತೊಂದು ಕಮಿಟಿ ಬಂದ ಮೇಲೆ ಅಲ್ಲಿ ಇದಾಗ್ಬಿಡುತ್ತೆ. ಅದು ಕೂಡ ಕೆಲವೊಂದು ಮಕ್ಕಳಿಗೆ ಅಲ್ಲಿ ರಿಕ್ವೆಸ್ಟ್ ಬಂದಿರೋರಿಗೆ ನಾವು ಎಕ್ಸಮ್ಷನ್ ಕೊಟ್ಟಿದ್ದೀವಿ. ಬಟ್ ಈಜುಕೊಳ್ಳೋದು ಕೂಡ ನಿರ್ವಹಣೆ ನಾವು ನೋಡಬೇಕಾಗುತ್ತೆ. ನಾವು ಅದಿನ್ನೂ ಅವ್ರದ್ದು ಕೂಡ ಅಲ್ಲಿಂದನಾ ಏನು ಡೀಟೇಲ್ಸ್ ಇದೆ ಅದ್ರದ್ದು? ಸ್ವಿಮ್ಮಿಂಗ್ ಪೂಲ್ದು ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ಆ ಥರ ಏನಾದ್ರು ಎಕ್ಸ್ಟ್ರಾ ಫೀಸ್ ಆ ಥರ ಏನಾದ್ರು? ಟ್ರೈನಿಂಗ್ ಬೇರೆ ಸಮ್ಮರ್ ಕ್ಯಾಂಪಿಗೆ ಕ್ಯಾಂಪಿಗೆ ಈಗ ಅಲ್ಲಿ ಸ್ವಿಮ್ಮರ್ಗಳ ಕೈಯಿಂದ ಹಣ ಕಲೆಕ್ಟ್ ಮಾಡಿದ ಮೇಲೆ ಅದರ ನಿರ್ವಹಣೆಗೆ ಅಂತ ಮತ್ತೆ ಯಾಕೆ ಇಲ್ಲಿ ಬೇರೆ ಹಣವನ್ನು? ಏನು ನಿರ್ವಹಣೆಗೆ? ಈಗ ಈಜುಕೊಳದ ನಿರ್ವಹಣೆಗೆ ಹಣ ಕೊಡಬೇಕು ಅಂತ ಹೇಳ್ತೀವಿ. ಈಗ ಅಲ್ಲಿ ಅವರಿಗೆ ಸಮರ್ಥ ಇದು ಏನು ಅಲ್ಲಿ ಈಜುಕೊಳದೆ ಏನು ಟ್ರೈನ್ ಕೊಡ್ತಾರೆ ಅವರೇ ಹಣ ತಗೊಳ್ತಾ ಇದ್ದ ಮೇಲೆ ಈ ಪ್ರತ್ಯೇಕ ಹಣ ಬೇಕಾ ಇಲ್ಲ ಈಗ ನಿರ್ವಹಣೆಗೆ ಅಂತ? ಈಗ ಇಲ್ಲಿ ನಿರ್ವಹಣೆಗೆ ಅಂತ ಎಲ್ಲಿ ಅವರು ಈ ಲೀಸ್ ಬೇಸಿಸ್ ಮೇಲೆ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ಲೀಸ್ ಅಮೌಂಟ್ ಎಷ್ಟಿದೆ ಅವ್ರದ್ದು? 22,500 ಸಾವಿರ ಪ್ರತಿ ವರ್ಷ ಲೀಸ್ ಅಮೌಂಟ್ ಅವ್ರದ್ದು ಪ್ರತಿ ತಿಂಗಳು. ಸೊ ಆ ಅಮೌಂಟ್ ಅವರು ಪೇ ಮಾಡ್ತಾ ಇದ್ದಾರೆ, ಆ ಫಂಡ್ ಇದೆ. ಮತ್ತು ಅದರದ್ದು ಪೀರಿಯಡು ಮುಗಿದಿದೆ. ಅವರು ಕೆಲವೊಂದು ಮಾಡಿಫಿಕೇಷನ್ಸ್ ಲೀಸಿಗೋಸ್ಕರ ಪ್ರಪೋಸಲ್ ಹೋಗಿತ್ತು DC ಅವ್ರ ಹತ್ರ. ಬಟ್ ಅದರಲ್ಲಿ ಕೆಲವೊಂದು ಮಾಡಿಫಿಕೇಷನ್ಸ್ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ನಾವು ನೋಡಿಕೊಂಡು ಮಾಡಬೇಕಾಗ್ತದೆ. ಅದು ಮೊನ್ನೆ ಮೀಟಿಂಗ್ ಆದಮೇಲೆ ನಾವು ಪರ್ಮಿಷನ್ ಕೊಟ್ಟಿದ್ದಲ್ಲ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.